ಸಿದ್ಧಲಿಂಗೇಶ್ವರನ ಚರಣಕಮಲಗಳಿಗೆ ಪಡಮಾಡುತ್ತಾ ಈ ಒಂದು ಕತ್ತಲಿನ ಸಂದರ್ಭ ಯಾರು ಇವತ್ತು ಈ ದೇಶಕ್ಕೆ ಕತ್ತಲನ್ನು ಹಚ್ತಾ ಇದ್ದಾರಾ, ಬಹುಸಂಖ್ಯಾತ ಆಗಿರ್ತಕ್ಕಂಥ ಹಿಂದೂ ಸಮಾಜದ ಮೇಲೆ ಕತ್ತಲನ್ನೇ ಹರಿಸ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ದಾರಾ? ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 135-136 ಶಾಸಕರಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ನಾವು ಏನು ಬೇಕಾದರೂ ಮಾಡ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ದಾರಾ? ಅವರಿಗೆ ನೇರವಾಗಿರ್ತಕ್ಕಂಥ ದಿಟ್ಟವಾಗಿರ್ತಕ್ಕಂಥ ಸಂದೇಶವನ್ನು ಇವತ್ತು ಜ್ಯೋತಿಯನ್ನು ಹಿಡಿದು ಎಚ್ಚರಿಕೆಯನ್ನು ಕೊಡುವುದರ ಮುಖಾಂತರ ಬಂದಿರತಕ್ಕಂಥ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳೇ, ಇವತ್ತಿನ ನೋವು, ಇವತ್ತಿನ ಪ್ರತಿಭಟನೆ ಕಾರಣ ಯಾಕೆ ಅಂತ ಕೇಳ್ಬೋದು. ಇಷ್ಟೇ, ಈ ರಾಜ್ಯದಲ್ಲಿ ಇವತ್ತು ಅಫ್ಘಾನಿಸ್ತಾನದ ಆಡಳಿತ, ತಾಲಿಬಾನಿ ಆಡಳಿತವನ್ನು ತರುವಂತ ವ್ಯವಸ್ಥಿತವಾಗಿರ್ತಕ್ಕಂಥ ಹುನ್ನಾರವನ್ನು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಏನು ನಿಮ್ಮ ನಡೆಗಳಿದೆ, ನಿಮ್ಮ ಹಿಂದೆ ಇರ್ತಕ್ಕಂಥ ಇಲಾಖೆಗಳು, ನಿಮ್ಮ ಅಡಿಯಲ್ಲಿರ್ತಕ್ಕಂಥ ಇಲಾಖೆಗಳು ಮಾಡ್ತಾ ಇರ್ತಕ್ಕಂಥ ಅನಾಚಾರಗಳೇನಿದೆ ಅದನ್ನು ಎಚ್ಚರಿಸಿ ಮುಂದಿನ ದಿನಗಳಲ್ಲಿ ಇದನ್ನು ಮಾಡಬಾರ್ದು ಅಂತ ಹೇಳುವಂತ ಎಚ್ಚರಿಕೆಯ ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ಹೋರಾಟ. ಬಂಧುಗಳೇ, ಉಲ್ಲೇಖವನ್ನ ಮಾಡಿದ್ರು ಹರೀಶಣ್ಣ. ಇವತ್ತು ಯಾಕೋಸ್ಕರ ಆಗಸ್ಟ್ 14ರ ಮಧ್ಯರಾತ್ರಿ 1947ನೇ ಇಸ್ವಿ ನಡೆದಿರ್ತಕ್ಕಂಥ ಘಟನೆಯನ್ನ ಮತ್ತೆ ಸಮಾಜಕ್ಕೆ ನೆನಪು ಮಾಡುವುದರ ಮುಖಾಂತರ, ಅಖಂಡ ಭಾರತ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಇಡೀ ಸಮಾಜಕ್ಕೆ ಜಾಗೃತಿ ಮಾಡ್ತೀವಿ. ಮುಂದಿನ ಪೀಳಿಗೆ ಹಿಂದಿನವರ ತ್ಯಾಗ, ಬಲಿದಾನ, ಹೋರಾಟವನ್ನ ನೆನಪಿಸಿಕೊಂಡು ಈ ರಾಷ್ಟ್ರ ಭಕ್ತಿಯನ್ನ ಕಲಿಬೇಕು, ರಾಷ್ಟ್ರ ಪ್ರೇಮಿಗಳಾಗಬೇಕು, ರಾಷ್ಟ್ರ ಭಕ್ತರಾಗಬೇಕು ಹೇಳುವಂತ ಚಿಂತನೆಯನ್ನ ಹಚ್ಚಿಸುವುದರ ಸಲುವಾಗಿ ಅಖಂಡ ಭಾರತ ಕಾರ್ಯಕ್ರಮವನ್ನು ಮಾಡೋದಿದ್ರೆ, ಕಾರ್ಕಳದಲ್ಲೊಬ್ಬ ಪುನೀತ್, ದಾವಣಗೆರೆಯಲ್ಲಿ ಒಬ್ಬ ಸತೀಶ್, ಮಂಗಳೂರಿನ ಒಬ್ಬ ಶರಣ್, ಅನೇಕ ಕಾರ್ಯಕರ್ತರ ಮೇಲೆ, ನಮ್ಮ ಸಂಘಟನೆಯ ನಾಯಕರುಗಳ ಮೇಲೆ ಕೇಸನ್ನು ದಾಖಲಿಸುವುದರ ಮುಖಾಂತರ ನಮ್ಮ ಹಕ್ಕನ್ನ ಕಸಿಯುವಂತ ಕೆಲಸವನ್ನ ಮಾಡಿರ್ತಕ್ಕಂಥ ಇವತ್ತಿನ ಕಾಂಗ್ರೆಸ್ಸಿನ ಲಜ್ಜೆಗೆಟ್ಟ ಸರ್ಕಾರ ಏನಿದೆ ಕರ್ನಾಟಕ ಸರ್ಕಾರ, ಇದರ ನಡೆಯನ್ನು ಖಂಡಿಸುವುದಕ್ಕೋಸ್ಕರ ಈ ಪ್ರತಿಭಟನೆ. ಬಂಧುಗಳೇ, ಹೇಳ್ತಾ ಇದ್ದೀರಲ್ಲ ಯಾಕೋಸ್ಕರ ಅಂತ ನೆನಪು ಮಾಡ್ಲಿಕ್ಕೆ ಹೋದ್ರೆ, ಅವತ್ತು ಮೊಘಲರು ಈ ದೇಶದ ಮೇಲೆ ದಾಳಿ ಮಾಡಿದ್ರು. ಬಾಬರ ಬಂದ, ಔರಂಗಜೇಬ ಬಂದ, ಮತ್ತೊಬ್ಬ ಬಂದ, ಈ ದೇಶವನ್ನ ನಾಶ ಮಾಡುವಂತ ಕೆಲಸವನ್ನ ಮಾಡಿದ್ರು, ಈ ದೇಶದ ಮೇಲೆ ಆಕ್ರಮಣವನ್ನ ಮಾಡಿದ್ರು. ಇವತ್ತು ಇದೇ ಸಮಯದಲ್ಲಿ ಒಬ್ಬ ಮಂಗಳೂರಿಗೆ ಕುಕ್ಕರ್ ಬಾಂಬ್ ಅನ್ನು ಹಿಡ್ಕೊಂಡು ಬರ್ತಾನೆ ಶಾರೀಕ್, ಬೆಂಗಳೂರಲ್ಲಿ ಒಬ್ಬ ಭಯೋತ್ಪಾದಕ ಸಿಗ್ತಾನೆ ನಜೀರ್. ಯಾಕೋಸ್ಕರ ಬಂದ್ರು? ಇಲ್ಲಿ ಭಯೋತ್ಪಾದನೆ ಕೃತ್ಯ ಮಾಡ್ತೀವಿ, ಇಲ್ಲಿರ್ತಕ್ಕಂಥ ಶಾಂತ ಸಮಾಜವನ್ನ ಹೊಡಿತೀವಿ ಅಂತ ಹೇಳುವಂತ ಉಲ್ಲೇಖ ಯೋಚನೆಯನ್ನು ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ತಾರೆ. ಇದನ್ನ ವಿರೋಧಿಸೋದಕ್ಕೋಸ್ಕರ ಇಡೀ ಸಮಾಜವನ್ನ ಜಾಗೃತಿ ಮಾಡಬೇಕು. ಇವತ್ತಿಗೂ ಅವತ್ತೇನು ನಡೆದಿರ್ತಕ್ಕಂಥ ಸ್ವಾತಂತ್ರ್ಯ ಸಿಕ್ಕಿ 75-76 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳು ಇವತ್ತಿಗೂ ಇಲ್ಲಿ ನಡೀತಾ ಇದೆ ಅಂತ ಹೇಳೋದನ್ನ ಎಚ್ಚರಿಕೆ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ದುರದೃಷ್ಟ, ದೌರ್ಭಾಗ್ಯ, ಸತೀಶ್ ಅವರು ಹೇಳ್ತಾರೆ ಇವತ್ತು ಈ ದೇಶದಲ್ಲಿ ನಡೀತಿರ್ತಕ್ಕಂಥ ಘಟನೆಯ ಬಗ್ಗೆ ವಿವರಿಸ್ತಾರೆ. ಉಲ್ಟಾ ನೀನೇನ್ ಮಾಡ್ತೀಯ? ಜಾಗೃತಿ ಕೆಲಸ ಮಾಡ್ತೀಯ, ಜನರಲ್ಲಿ ದೇಶ ಪ್ರೇಮವನ್ನು ಹಚ್ತೀಯ, ನಿನ್ನನ್ನೇ ಬಂಧನ ಮಾಡ್ತೇವೆ ಅಂತ ಹೇಳುವಂತ ದುಷ್ಟ ಯೋಚನೆಯನ್ನು ಇಟ್ಟುಕೊಂಡು ರಾತ್ರೋರಾತ್ರಿ ನಮ್ಮ ಕಾರ್ಯಕರ್ತರ ಮನೆಗಳಿಗೆ ಬಂದು ಅವರನ್ನು ಬಂಧಿಸುವಂತ ಕೆಲಸವನ್ನ ಮಾಡ್ತಾರೆ. ಇದನ್ನ ಖಂಡಿಸುವುದಕ್ಕೋಸ್ಕರ ಇವತ್ತಿನ ಪ್ರತಿಭಟನೆ, ಈ ಜ್ಯೋತಿಯನ್ನ, ಈ ಪಂಜನ್ನ ಹಚ್ಚುವುದರ ಮುಖಾಂತರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನೆನಪು ಮಾಡಬೇಕಲ್ಲ, ಉಡುಪಿಯಲ್ಲಿ ಒಂದು ಘಟನೆ ನಡೀತು. ಉಡುಪಿಯಲ್ಲಿ ಒಂದು ಶೌಚಾಲಯದಲ್ಲಿ ಓರ್ವ ಹೆಣ್ಮಗಳ ಮೇಲೆ 3 ಕೇರಳದಿಂದ ಬಂದಿರತಕ್ಕಂಥ ಮುಸಲ್ಮಾನ ಯೋಧಿಯರು, ಅದೇ ಕಾಲೇಜಿನ ಸಹಪಾಠಿಗಳು ಅತ್ಯಂತ ಅಮಾನವೀಯವಾಗಿರ್ತಕ್ಕಂಥ ಅತ್ಯಂತ ನೀಚ ಕೆಲಸವನ್ನ ಮಾಡಿದ್ರು. ಶೌಚಾಲಯದಲ್ಲಿ ವಿಡಿಯೋ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಇಲಾಖಾ ಅಧಿಕಾರಿಗಳಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮಗೆ ಆ ಕೇಸು ದಾಖಲು ಮಾಡಬೇಕು ಅಂತ ಹೇಳಿದ್ರೆ ಸೋಮೋಟೋ ಕೇಸ್ ಯಾರು ಕಂಪ್ಲೇಂಟ್ ಕೊಡುವರಿಲ್ಲ ಅಂತ ಹೇಳಿದ್ರು. ಅಡ್ಡಿ ಇಲ್ಲ, ಪೊಲೀಸ್ ಇಲಾಖೆ ಸೋಮೋಟೋ ಕೇಸ್ ದಾಖಲು ಮಾಡಬೇಕಿತ್ತಲ್ಲ. 8 ಪ್ರತಿಭಟನೆ ಹೋರಾಟಗಳು, ಸಾವಿರಾರು ಜನರ ಹೋರಾಟಗಳು ನಡೆದ ನಂತರ 8 ದಿನಗಳ ನಂತರ ಕೇಸನ್ನು ದಾಖಲು ಮಾಡಿದ್ರು, ಕೇಸನ್ನು ದಾಖಲು ಮಾಡಿದ್ರು. ಅದಕ್ಕೋಸ್ಕರ ಇಡೀ ಸಮಾಜವನ್ನ ಜಾಗೃತಿ ಮಾಡ್ತೀವಿ ಅಂತ ನಮ್ಮ ಪರಿವಾರ ಸಂಘಟನೆಯ ಕಾರ್ಯಕರ್ತರು ಒಟ್ಟು ಸೇರಿದ್ರು, ಪ್ರತಿಭಟನೆ ಮಾಡಿದ್ರು. ಅಲ್ಲಿ ನಮ್ಮ ಮಾತನಾಡಿದವರ ಮೇಲೆ ಕೇಸು. ಇವತ್ತು ಅಖಂಡ ಭಾರತದ ಕಾರ್ಯಕ್ರಮ ಮಾಡಿದವರ ಯಾರು ಮಾತಾಡ್ತಾರೆ ಅವರ ಮೇಲೆ ಕೇಸು. ಯಾರು ಗೋಹತ್ಯೆ ತಡಿತಾರೆ, ಆ ಗೋಹತ್ಯೆ ಅಕ್ರಮವಾಗಿ ಗೋಸಾಗಾಟವನ್ನು ತಡಿತಾರೆ, ಅವ್ರ ಮೇಲೆ ಕೇಸು. ಯೋಚನೆ ಮಾಡಬೇಕಲ್ಲ. ನಮ್ಗೆ ಗೊತ್ತಿದೆ, ಬಹಳ ಚೆನ್ನಾಗಿ ಗೊತ್ತಿದೆ,
ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು ಕರ್ತವ್ಯಗಳು ಬಹಳ ಚೆನ್ನಾಗಿ ಗೊತ್ತಿದೆ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಪೊಲೀಸ್ ಇಲಾಖೆಗೆ ಪೆನ್ನು, ಲಾಠಿ, ಕೋವಿ ಯಾವುದಕ್ಕೋಸ್ಕರ ಕೊಟ್ಟರು? ಅಪರಾಧವನ್ನು ತಡೆಯುವುದಕ್ಕೋಸ್ಕರ ಕೊಟ್ಟರು. ಆದರೆ ಈ ಸಮಾಜಕ್ಕೆ ಪ್ರತಿಯೊಬ್ಬ ಭಾರತೀಯನಿಗೂ ನಮ್ಮ ಸಂವಿಧಾನ ಒಂದು ಹಕ್ಕು ಕೊಟ್ಟಿದೆ. ಅಪರಾಧ ನಡೆಯದಂತೆ ತಡೆಯುವ ಹಕ್ಕು ಪ್ರತಿಯೊಬ್ಬ ಭಾರತೀಯನಿಗಿದೆ. ಅದಕ್ಕೋಸ್ಕರ ಎಲ್ಲೋ ಅಕ್ರಮವಾಗಿ ಕಸಾಯಿಖಾನೆಗೆ ಗೋವಿನ ಸಾಗಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಅದನ್ನು ಪ್ರಶ್ನೆ ಮಾಡ್ತಾರೆ. ನಿನ್ನೊಬ್ರು ಹೆಣ್ಮಗಳು ಪೊಲೀಸ್ ಇಲಾಖೆ ಅಧಿಕಾರಿ ನನ್ನ ಹತ್ರ ಮಾತಾಡ್ತಾ ಹೇಳಿದ್ರು, ನಿಮಗೆ ತಡೆಯುವ ಹಕ್ಕನ್ನು ಯಾರು ಕೊಟ್ಟರು ಅಂತ ಬಹಳ ಚೆನ್ನಾಗಿ ಹೇಳಿದ್ರು. ನಾನು ಕೇಳಿದೆ ಅವರಿಗೆ, ಅಮ್ಮ ನಿಮ್ಗೆ ಗೊತ್ತಿಲ್ಲ, ನಾವು ತಡೆಯುವುದಲ್ಲ, ಯಾರಿಗೂ ಅನ್ಯಾಯ ಮಾಡ್ಲಿಕ್ಕೋಸ್ಕರ ಯೋಚನೆ ಮಾಡಿದ್ದಲ್ಲ. ಒಂದು ಅಕ್ರಮವಾಗಿ ಕಸಾಯಿಖಾನೆಗೆ ಗೋವಿನ ಸಾಗಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಅಪರಾಧ ಹೌದಾ ಅಲ್ವಾ ಅಂತ ಕೇಳಿದೆ. ಹೌದು ಅಂತ ಹೇಳ್ತಾರೆ. ಹಾಗಾದ್ರೆ ಆ ಅಪರಾಧವನ್ನು ತಡೆಯುವಂತ ತಾಕತ್ತು, ಅಪರಾಧವನ್ನು ತಡೆಯುವಂತ ಹಕ್ಕು ಪ್ರತಿಯೊಬ್ಬ ಭಾರತೀಯನಿಗೆ ಇದೆಯಾ ಅಲ್ವಾ? ಇದನ್ನ ಪ್ರಶ್ನೆ ಮಾಡಬಾರ್ದಾ? ಒಬ್ಳು ಸಹೋದರಿಯ ಮೇಲೆ ಅನ್ಯಾಯ ಆಗ್ತಾ ಇದೆ, ನಾಳೆ ಅತ್ಯಾಚಾರ ಆಗ್ಬೋದು ಅಂತ ಹೇಳಿದ್ರೆ ಅದನ್ನ ತಡೆಯುವಂತ ಹಕ್ಕು ಪ್ರತಿಯೊಬ್ಬ ಭಾರತೀಯನಿಗೂ ಇದೆ. ಇದನ್ನೇ ಕಸಿಯುವಂತ ಕೆಲಸ ಮಾಡ್ತಾ ಇದ್ದೀರಾ. ನಮಗೆ ನೆನಪಾಗುತ್ತೆ, ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು ಕರ್ನಾಟಕ ರಾಜ್ಯದಲ್ಲಿ. ಇಲ್ಲಿ ಅದೆಷ್ಟೋ ಕಾರ್ಯಕರ್ತರ, ಹಿಂದೂ ಸಂಘಟನೆ ಕಾರ್ಯಕರ್ತರ ಹೆಣಗಳು ಬೆಂಗಳೂರಿನ ಹಿಡಿದು ಉಳ್ಳಾಲದ ತನಕ ಅನೇಕ ಕಾರ್ಯಕರ್ತರ, ಶರತ್ ಮಡಿವಾಳ ಇರ್ಬೋದು, ನಮ್ಮ ಮಂಗಳೂರು ಭಾಗದಲ್ಲಿ ದೀಪಕ್ ರಾವ್ ಇರ್ಬೋದು, ಮಡಿಕೇರಿ ಭಾಗದಲ್ಲಿ ಕುಟ್ಟಪ್ಪನವ್ರು ಇರ್ಬೋದು, ಅನೇಕ ಕಾರ್ಯಕರ್ತರ ಹೆಣಗಳು ಬಿತ್ತು. ಕಾರಣ ಯಾಕೆ? ಅದೇ ರಕ್ಕಸೀಯ ಕೃತ್ಯವನ್ನ ಮಾಡ್ತಾ ಇರ್ತಕ್ಕಂಥ, ಕೇರಳದಿಂದ ಅಕ್ರಮವಾಗಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ದುಷ್ಟ ಶಕ್ತಿಗಳು ಮಡಿಕೇರಿಯಲ್ಲಿ ಕುಟ್ಟಪ್ಪನವರ ಹತ್ಯೆ ಮಾಡಿದ್ರು. ಅದೇ ಗುಂಡ್ಲುಪೇಟೆ ಚಾಮರಾಜನಗರದಿಂದ ಸಂಘಟನೆ ನೇತೃತ್ವ ವಹಿಸಿರ್ತಕ್ಕಂಥ PFI ಗುಂಡಗಳು ಶರತ್ ಮಡಿವಾಳ ಹತ್ಯೆ ಮಾಡಿದ್ರು. ಅದೇ ವ್ಯಕ್ತಿಗಳು, ಅದೇ ದುಷ್ಟ ಶಕ್ತಿಗಳು TJ ಹಳ್ಳಿ, KJ ಹಳ್ಳಿಯಲ್ಲಿ ಬೆಂಕಿ ಹಾಕುವಂತ ಕೆಲಸವನ್ನ ಮಾಡಿದ್ರು. ಒಬ್ಬ MLA, ಕಾಂಗ್ರೆಸ್ MLA ಅಂತ ನೋಡ್ಲಿಲ್ಲ, ಆ ಕಾಂಗ್ರೆಸ್ MLA ಮನೆಗೂ ಬೆಂಕಿ ಹಾಕಿದ್ರು. ಅರೆ ಇವತ್ತು ಯಾರು ದುಷ್ಟರಿದಾರ ಈ ರಾಷ್ಟ್ರದಲ್ಲಿ, ಈ ರಾಜ್ಯದಲ್ಲಿ ಯಾರಿದಾರ, ಅವರು ಕಾಂಗ್ರೆಸ್ನವ, ಆ ಪಕ್ಷದವ, ಈ ಪಕ್ಷದವ ಅಂತ ಯೋಚನೆ ಮಾಡೋದಿಲ್ಲ. ನೆನಪಿಟ್ಟುಕೊಳ್ಳಿ, ಅವನು ಖಾಕಿ ಹಾಕಿದ್ದಾನ ಅಂತ ಯೋಚನೆ ಮಾಡೋದಿಲ್ಲ ಇಲಾಖೆಯವರು. ನೆನಪಿಟ್ಟುಕೊಳ್ಳಿ, ಯಾರು ಆದರೂ ದುಷ್ಟಶಕ್ತಿಗಳ ಕಣ್ಣಿರ್ತಕ್ಕಂಥದ್ದು ಈ ಇಲ್ಲಿ ದೇಶದಲ್ಲಿ ಯಾರು ಬಹುಸಂಖ್ಯಾತರಾಗಿರ್ತಕ್ಕಂಥ ನೆಮ್ಮದಿಯಿಂದ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂಥ ಸಮಾಜ ಯಾವುದಿದೆ, ಆ ಸಮಾಜದ ಮೇಲೆ ದುಷ್ಟಶಕ್ತಿಗಳ ಕಣ್ಣಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಇವತ್ತು ನೆನಪಿಟ್ಟುಕೊಳ್ಬೇಕು, ಇಲಾಖೆಗಳು ಎಚ್ಚರದಿಂದ ಗಮನಿಸಬೇಕು. ನಾನು ಬಹಳ ಸಮಯದಿಂದ ನೋಡ್ತಾ ಇದ್ದೀನಿ, ಹಿಂದಿನ ಸರ್ಕಾರಗಳಿದ್ದಾಗ, ಹಿಂದಿನ ಕಾಂಗ್ರೆಸ್ ಸರ್ಕಾರ, ಭಾಜಪ ಸರ್ಕಾರ ಯಾವುದು ಇದ್ದಾಗ ಪೊಲೀಸರು ಜನಸ್ನೇಹಿ ಪೊಲೀಸರಾಗಿದ್ದರು. ಆದರೆ ಯಾವಾಗ ಎರಡನೇ ಸಿದ್ದರಾಮಯ್ಯ 2 ಸರ್ಕಾರ ಈ ಕರ್ನಾಟಕದಲ್ಲಿ ಬಂತ, ಇಲಾಖೆಯವರಿಗೆ ಒಂದು ಕೋಡ್ ಬಂದಿದೆ, ಹೆದರಿಕೆಯೋ ಏನೋ ಅಂತ ನಂಗೆ ಗೊತ್ತಿಲ್ಲ. ಇಲಾಖೆಯವರು ಎಚ್ಚರದಿಂದ ಗಮನಿಸಬೇಕು, ಇವತ್ತು ಎಚ್ಚರದಿಂದ ಗಮನಿಸಬೇಕು. ಸರ್ಕಾರಗಳು ನಾಳೆ ಯಾವುದೂ ಬರಬಹುದು, ನಮಗೇನು ಅಡ್ಡಿ ಇಲ್ಲ. ನಾಳೆ ಬದುಕಬೇಕಾಗಿರ್ತಕ್ಕಂಥವ್ರು ನಾವುಗಳೇ. ಪುತ್ತೂರಿನಲ್ಲಿ ನಾಳೆ ಯಾವುದೋ ಅಧಿಕಾರಿ ಬಂದು ಹೋಗ್ಬೋದು, ನೆನಪಿಟ್ಟುಕೊಳ್ಳಿ. ಆದರೆ ಈ ಭೂಮಿ ಪವಿತ್ರವಾಗಿರ್ತಕ್ಕಂಥ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ನಾವುಗಳು, ಪವಿತ್ರವಾಗಿರ್ತಕ್ಕಂಥ ಮಹಲಿಂಗೇಶ್ವರ ಮಣ್ಣಿನಲ್ಲೇ ನಾವು ಪ್ರಾಣ ಬಿಡುವವರು. ನೀವು ಯೋಚನೆ ಮಾಡಿ, ಕೇಸು ದಾಖಲು ಮಾಡ್ತೀರಾ, ನಮಗೇನು ಅಡ್ಡಿ ಇಲ್ಲ. ಸಮಾಜದ ಸ್ವಾಸ್ಥ್ಯವನ್ನ ನಾಶ ಮಾಡುವವರು ಯಾರು ಅಂತ ಕೇಳಿದ್ರೆ, ಕೇಸನ್ನು ದಾಖಲು ಮಾಡೋದ್ರ ಮುಖಾಂತರ ಏನು ಇವತ್ತು ಅಪರಾಧಗಳನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಾರಾ, ಪ್ರಾಮಾಣಿಕವಾಗಿ ಭಾರತ ರಾಷ್ಟ್ರಭಕ್ತಿಯ ಕೆಲಸವನ್ನು ಮಾಡ್ತಾರಾ, ಅವರನ್ನು ತಡೆ ಹಿಡಿಯುವಂಥ ಕೆಲಸವನ್ನು ನೀವೇನಾದರೂ ಮಾಡ್ತೀರಾ, ಆಗ ಸಮಾಜನೂ ರುಚಿಗೆಳುತ್ತೆ. ನೆನಪಿಟ್ಟುಕೊಳ್ಳಿ, ಸಮಾಜನೂ ರುಚಿಗೆಳುತ್ತೆ. ನಮ್ಗೆ ಗೊತ್ತಿದೆ, ಶಸ್ತ್ರ ಮತ್ತು ಶಾಸ್ತ್ರದ ಆರಾಧನೆ ಆಧಾರದಲ್ಲಿ ಬಂದಿರತಕ್ಕಂಥ ಸಮಾಜ ಹಿಂದೂ ಧರ್ಮ. ಶಾಸ್ತ್ರ ಪ್ರತಿಯೊಬ್ಬನು ಕಲಿತು ಬರಲಿಕ್ಕಿಲ್ಲ, ಆದರೆ ಹಿರಿಯರು ಹೇಳಿರ್ತಕ್ಕಂಥ ಶಾಸ್ತ್ರ. ಅಗತ್ಯ ಬಿದ್ದಾಗ, ಅನ್ಯಾಯಕ್ಕೆ ಅತಿಯಾಗಿರ್ತಕ್ಕಂಥ ಅನ್ಯಾಯಗಳು ನಡೆದಾಗ ಕೊಟ್ಟ ಕಡೆದಾಗಿ ನಮ್ಮ ಕೈಯಲ್ಲಿ ಬರುವಂಥದ್ದು ಶಸ್ತ್ರಗಳು. ಇವತ್ತು ಯಾಕೋಸ್ಕರ ನಾನು ಆಗಲೇ ಹೇಳಿದೆ, ಶಸ್ತ್ರಗಳು ಅನಿವಾರ್ಯ ಅಲ್ಲ, ನಮ್ಗೆ ಗೊತ್ತಿದೆ. ಆದರೆ ನಮ್ಮ ಸಮಾಜದ ಮೇಲೇನೆ ಈ ರೀತಿಯಾಗಿ ದಾಳಿ, ನಮ್ಮ ಭಾವನೆಗಳ ಮೇಲೇನೆ ಚೆಲ್ಲಾಟ. ಇದರ ಮುಖಾಂತರ ಹಿಂದೂ ಸಮಾಜವಾದ ಯಾರೋ ಒಂದು ಮಾತನಾಡ್ತಾರೆ ಅಂತ ಹೇಳಿದ್ರೆ ಅವರನ್ನು ದಬ್ಬಾಳಿಕೆ ಮಾಡ್ತೀವಿ, ಅವ್ರನ್ನ ಹೊಸಕೆ ಹಾಕ್ತೀವಿ ಅಂತ ಯೋಚನೆ ಮಾಡಿದ್ರೆ ಹಿಂದೂ ಸಮಾಜ ಸುಮ್ಮನೆ ಕೂತ್ಕೊಳ್ಳುವಂಥ ಸಮಾಜ ಅಲ್ಲ. ಹಿಂದೂ ಸಮಾಜ ಸುಮ್ಮನೆ ಕೂತ್ಕೊಳ್ಳುವಂಥ ಸಮಾಜ ಅಲ್ಲ. ಇವತ್ತು ಸತೀಶರ ಮೇಲೆ ಕೇಸ್ ಹಾಕ್ಬೋದು,
ಶರಣ್ ಬಂಪಲ್ ಮೇಲೆ ಕೇಸ್ ಹಾಕ್ಬೋದು, ಒಬ್ಬ ರಘು ಶುಕ್ಲೇಶ್ವರ ಮೇಲೆ ಕೇಸ್ ಹಾಕ್ಬೋದು. ಅಂತಹ 1000 ಶರಣ್ ಬಂಪಲ್, ಅಂತಹ 1000 ಸತೀಶರನ್ನ ಮತ್ತೆ ರಸ್ತೆಯ ಮಧ್ಯೆ ಕರ್ಕೊಂಡು ಬಂದು ಸಹಸ್ರ ಜನರನ್ನು ಸೇರಿಸಿ ಭಾಷಣ ಮಾಡುವಂಥದ್ದಲ್ಲ, ಜನರಲ್ಲಿ ಪ್ರೇರಣೆ ಮೂಡಿಸುವಂತ, ಜಾಗೃತಿ ಮೂಡಿಸುವಂತ ತಾಕತ್ತು ನಮ್ಮ ಪರಿವಾರ ಸಂಘಟನೆಗಳಿದೆ ಬಂಧುಗಳೇ, ಪರಿವಾರ ಸಂಘಟನೆಗಳಿದೆ. ಅದು ಕೇಸರಿಯ ತಾಕತ್ತು, ತ್ಯಾಗದ ಸಂಕೇತವೂ ಹೌದು, ಶೂರತ್ವದ ಸಂಕೇತವೂ ಹೌದು. ನೆನಪಿಟ್ಟುಕೊಳ್ಳಿ, ಆಂಜನೇಯನ ಬಾಲಕ್ಕೆ ಬೆಂಕಿ ಕೊಟ್ಟಿರ್ತಕ್ಕಂಥದ್ದು ಲಂಕೆಯಲ್ಲಿ ನಡೆದಿರ್ತಕ್ಕಂಥದ್ದು. ಯಾಕೋಸ್ಕರ? ಅವನೇನು ಒಬ್ಬ ಮಂಗ ಅಂತ ಹೇಳುವಂಥ ಭಾವನೆಯಿಂದ ರಕ್ಕಸರು ಆಂಜನೇಯನ ಬಾಲಕ್ಕೆ ಬೆಂಕಿ ಕೊಟ್ಟರು. ಅದರ ನಂತರ ನಡೆದಿರ್ತಕ್ಕಂಥ ಘಟನೆಗಳು ಎಲ್ಲ ರಕ್ಕಸರ ನಾಶ ಆಯಿತು. ದುಷ್ಟರ ಮರ್ದನ ಮಾಡಿ ಬಂದಿರತಕ್ಕಂಥ ಆಂಜನೇಯ ಮತ್ತೆ ರಾಮನ ಸೇವಕನಾದ. ನಮಗೂ ಗೊತ್ತಿದೆ, ನಾವು ಇದೇ ದೇಶದಲ್ಲಿ ಉಳಿಯೋರು. ಬಂಧುಗಳೇ, ಹಿಂದೂಗಳದ್ದೇ ಆಗಿರ್ತಕ್ಕಂಥ ದೇಶ ಅಂತ ಇದ್ರೆ ಅದು ಭಾರತ ಮಾತ್ರ. ಇವತ್ತು ಮಣಿಪುರದಲ್ಲಿ ನಮಗೆ ಬೇರೆ ದೇಶ ಬೇಕು, ಕೇರಳದಲ್ಲಿ ನಮಗೆ ಬೇರೆ ದೇಶ ಬೇಕು ಅಂತ ಕೇಳುವಂತ ಪರಿಸ್ಥಿತಿ ಬಂದಿರತಕ್ಕಂಥ ಸಮಯ ಇಲ್ಲ. ನಾವು ಅಖಂಡ ರಾಷ್ಟ್ರವನ್ನ ನಿರ್ಮಾಣ ಮಾಡ್ತೀವಿ. ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗುವಂತ ಸಂದರ್ಭ ರಾಷ್ಟ್ರ ಮಂದಿರವನ್ನ ನಿರ್ಮಾಣ ಮಾಡ್ತೀವಿ. ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬದುಕೋಣ ಅಂತ ಕರೆಯುವಂಥವರು ನಾವು. ಉಲ್ಟಾ ನಮ್ಮ ಭಾವನೆಗಳಿಗೆ ಬೆಲೆ ಇಲ್ಲ, ನಮ್ಮ ನೋವುಗಳಿಗೆ ಬೆಲೆ ಇಲ್ಲ ಅಂತ ಆದಾಗ ನಿರಂತರವಾಗಿ ಗೋವುಗಳ ಹತ್ಯೆ ಆಗತ್ತೆ, ಸಹೋದರಿಯರ ಮೇಲೆ ಇವತ್ತು ಈ ರೀತಿಯ ಘಟನೆಗಳು ನಡೆಯುತ್ತೆ, ಅನ್ಯಾಯ ಮಾಡುವಂಥ ಘಟನೆಗಳು ನಡೆಯುತ್ತೆ. ಅದಕ್ಕೆ ಯಾರು ಕೇಳುವವರಿಲ್ಲ. ಯಾರು ಸಮಾಜದ ಬಗ್ಗೆ ಮಾತಾಡ್ತಾರೆ ಅವನನ್ನು ಕಟ್ಟಿ ಹಾಕ್ತೀವಿ, ಅವನನ್ನು ಬಂಧನ ಮಾಡ್ತೀವಿ ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗಿ ಹಿಂದೂ ಸಮಾಜ ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಒಬ್ಬ ಸತೀಶರನ್ನ ಬಹುಶಃ 153A ಸೆಕ್ಷನ್ ಅಡಿಯಲ್ಲಿ ಇವತ್ತು ಬಂಧನ ಮಾಡಿದ್ರು. ಬಹಳ ಚೆನ್ನಾಗಿ ಗೊತ್ತಿದೆ ನಮಗೆ. ಅವತ್ತು ಜಗದೀಶ್ ಕಾರಂತರ ಮೇಲೆ ಪುತ್ತೂರಿನಲ್ಲಿ 153A ಕೇಸ್ ಹಾಕಿದ್ರು. ಯಾಕೋಸ್ಕರ? ಒಬ್ಬ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಯಾವ ಕೆಲಸವನ್ನ ಮಾಡಬೇಕಿತ್ತ ಅದು ಬಿಟ್ಟು ಬೇರೆ ಯೋಚನೆ ಮಾಡಿದ್ರೆ, ಒಂದು ಸಮಾಜಕ್ಕೆ ನ್ಯಾಯ, ಒಂದೊಂದು ಸಮಾಜಕ್ಕೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚುವಂತ ಕೆಲಸವನ್ನೇನಾದ್ರೂ ಮಾಡಿದ್ರೆ ಇಲಾಖೆ ಅಧಿಕಾರಿಗಳು ಇವತ್ತು ಎಚ್ಚೆತ್ತುಕೊಳ್ಳಿ. ಅಧಿಕಾರ 5 ವರ್ಷಕ್ಕಿರ್ಬೋದು, 10 ವರ್ಷಕ್ಕಿರ್ಬೋದು, ಅದು ನಮಗೇನು ಅಡ್ಡಿ ಇಲ್ಲ. ಆದರೆ ನೀವು ಸಂವಿಧಾನದ ಅಡಿಯಲ್ಲಿ ಈ ದೇಶದ ಸಂವಿಧಾನವನ್ನೇ ಅನುಸರಿಸಿಕೊಂಡು ಬರ್ತೇವೆ ಅಂತ ಸತ್ಯ ಪ್ರಮಾಣವನ್ನು ಮಾಡಿ ಆ ಕೆಲಸಕ್ಕೆ ಬಂದಿರತಕ್ಕಂಥವರು ನೀವು. ಆದರೆ ಆ ಸಂವಿಧಾನವನ್ನು ಮರೆತು ಯಾರ್ದೋ ಒತ್ತಡಕ್ಕೆ ಮಣಿದು ಇವತ್ತು ಸಮಾಜದ ವಿರುದ್ಧ ಯೋಚನೆ ಮಾಡಿದರೆ ಹಿಂದೂ ಸಮಾಜ ನೆಮ್ಮದಿಯಿಂದ ಕೂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಸಂಜೆ ಹೊತ್ತಿನಲ್ಲಿ ಈ ಜ್ಯೋತಿಯನ್ನು ಪಂಜನ್ನು ಹಿಡ್ಕೊಂಡು ರಸ್ತೆಗೆ ಬಂದಿದ್ದೀವಿ. ಮುಂದಿನ ದಿನಗಳಿಗೆ ಅಗತ್ಯ ಬಿದ್ದರೆ ಮಧ್ಯರಾತ್ರಿಯ ಸಮಯದಲ್ಲೂ ರಸ್ತೆಯಲ್ಲಿ ನಿಂತು ಈ ಎಚ್ಚರಿಕೆಯ ಕೆಲಸವನ್ನು ಕೊಡುವಂತ ಕೆಲಸವನ್ನು ನಮ್ಮ ಸಂಘಟನೆಗಳು ಮಾಡುತ್ತೆ, ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ನೆನಪಿಟ್ಟುಕೊಳ್ಳಿ, ಗೊತ್ತಿದೆ ನಮಗೆ ಯಾವಾಗ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಹೋರಾಟಗಳನ್ನು ಮಾಡಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಬಾಯಿಯಿಂದ ಹೇಳಿ ಇನ್ನೊಂದು ಕೇಸ್ ಹಾಕಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ತಯಾರಾಗಿ ಬಂದಿದ್ದೀವಿ. ಯಾವ ಸಂದರ್ಭಗಳಲ್ಲಿ ಯಾವ ಕೆಲಸಗಳನ್ನ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರಿಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಸಂಘಟನೆ ಕಾರ್ಯಕರ್ತರು ಯಾವುದೇ ಒಂದು ಕ್ಷಣದಲ್ಲೂ ತನ್ನ ಉಸಿರಿನ ಕೊನೆಯ ತನಕ ಭಾರತ್ ಮಾತಾ ಕಿ ಜೈ ಅಂತ ಹೇಳುವಂತ ಕಾರ್ಯಕರ್ತರಿದ್ದಾರೆ ವಿನಃ ಯಾವುದೇ ಈ ರಾಷ್ಟ್ರಕ್ಕೋಸ್ಕರ ಒಂದು ಚೂರು ಬೇರೆ ಕೆಟ್ಟದಾಗಿರ್ತಕ್ಕಂಥ ಯೋಚನೆ ಮಾಡುವಂತ ಕಾರ್ಯಕರ್ತರು ನಮ್ಮವರಲ್ಲ, ನೆನಪಿಟ್ಟುಕೊಳ್ಳಿ. ಆದರೆ ಉಲ್ಟಾ ಅದೇ ಕೆಲಸವನ್ನ ಮಾಡ್ತೀವಿ ಅಂತ ಸಮಾಜದಲ್ಲಿ ಒಂದಷ್ಟು ದುಷ್ಟಶಕ್ತಿಗಳು ಲವ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಸರ್ಕಾರಗಳು ಬೆಂಬಲ ಕೊಡುವಂತ ಕೆಲಸವನ್ನ ಮಾಡ್ತದೆ. ಗೋ ಹತ್ಯೆ ನಿಷೇಧ ಕಾನೂನನ್ನೇ ವಾಪಸ್ ಅಂತ ಅದಕ್ಕೆ ಪ್ರೋತ್ಸಾಹ ಮಾಡ್ತಾರೆ. ಮತಾಂತರ ನಿಷೇಧ ಕಾನೂನನ್ನೇ ವಾಪಸ್ ತಗೊಳ್ತೀವಿ ಅಂತ ಅದಕ್ಕೆ ಪ್ರೋತ್ಸಾಹ ಮಾಡುವಂತ ಯೋಚನೆಗಳನ್ನ ಮಾಡ್ತಾರೆ. ಆಗ ಈ ರೀತಿ ಕೆಲಸವನ್ನ ಮಾಡುವಂತ ದುಷ್ಟ ಶಕ್ತಿಗಳ ಒಂದಷ್ಟು ಶಕ್ತಿ ಸಿಗತ್ತೆ. ಆ ಕೆಲಸವನ್ನ ಮಾಡಬೇಡಿ. ಯಾವ ಉಡುಪಿಯಲ್ಲಿ ಕೇಸು ದಾಖಲು ಮಾಡಲಿಕ್ಕೆ 8 ದಿವಸಗಳ ಕಾಲ ಕಾದಿದ್ರು ಅದೇ ಸರ್ಕಾರ ಇವತ್ತು KJ ಹಳ್ಳಿ DJ ಹಳ್ಳಿಯ ಒಂದಷ್ಟು ವ್ಯಕ್ತಿಗಳನ್ನ, ಆರೋಪಿಗಳನ್ನ ಅಮಾಯಕರು ಅಂತ ಕರೆದ್ರೆ ಇವತ್ತು ಕರ್ನಾಟಕ ಸರ್ಕಾರ ಯಾವ ರೀತಿಯ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅಂತ ಇವತ್ತು ಹಿಂದೂ ಸಮಾಜ ಚೆನ್ನಾಗಿ ತಿಳ್ಕೊಂಡು ನೆನಪಿಟ್ಕೊಳ್ಳಿ. ಪ್ರಶ್ನೆ ಮಾಡಬೇಕಲ್ಲ, ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ವಾ? ನಮ್ಮಲ್ಲಿ ಶಕ್ತಿ ಇಲ್ವಾ? ಈ ಕೆಲಸವನ್ನ ಮಾಡುವಂತ ಹಕ್ಕು ಭಾರತದ ಪ್ರತಿಯೊಬ್ಬ ಭಾರತೀಯನಿಗಿದೆ, ಪ್ರತಿಯೊಬ್ಬ ಹಿಂದೂಯಿಗೂ ಇದೆ. ಅದಕ್ಕೋಸ್ಕರ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ.
ಇದಕ್ಕೆ ನೀವು ಕಿವಿ ಕೊಡೋದಿಲ್ಲ. ಇದಕ್ಕೆ ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜದ ಮೇಲೆ ಇದೇ ರೀತಿಯ ದಬ್ಬಾಳಿಕೆ ಮಾಡ್ತೀವಿ ಅಂತ ಯೋಚನೆ ಮಾಡಿದ್ರೆ ಹಿಂದೂ ಸಮಾಜ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡುವಂಥ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಕಾಯ್ತಾ ಇದೆ ನೆನಪಿಟ್ಟುಕೊಳ್ಳಿ ಬಂಧುಗಳೇ. ಕೊನೆಯದಾಗಿ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ, ನೀವು ಎಷ್ಟು ಶಾಸಕರು ಬೇಕಾದ್ರಿ, ಯಾವ ರೀತಿಯ ಸರ್ಕಾರ ಎಷ್ಟು ಭಾಗ್ಯಗಳನ್ನ ಬೇಕಾದ್ರೂ ಕೊಡಿ, ನಮ್ದೇನು ಅಡ್ಡಿ ಇಲ್ಲ. ಆದ್ರೆ ಹಿಂದೂ ಸಮಾಜದ ಭಾವನೆಗಳ ಮೇಲೆ, ಹಿಂದೂ ಸಮಾಜದ ನಂಬಿಕೆಗಳ ಮೇಲೆ ಆಟ ಆಡ್ತೀವಿ ಅಂತ ಹೇಳುವಂತ ಯೋಚನೆ ಹಿಂದೂ ಸಮಾಜವನ್ನ ಒಂದು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ, ಅವರನ್ನ ಖುಷಿಪಡಿಸುವುದಕ್ಕೋಸ್ಕರ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡ್ತೀವಿ ಅಂತ ಯೋಚನೆ ಮಾಡಿದ್ರೆ ನಮ್ಮ ಸಂಘಟನೆಗಳು ಬಜರಂಗಳ ಇರ್ಬೋದು, ಜಾಗರಣ ವೇದಿಕೆ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ABVP ಇರ್ಬೋದು, ನಮ್ಮ ಸಂಘಟನೆಗಳು ಇಡೀ ಸಮಾಜವನ್ನ ರಸ್ತೆ ಕರ್ಕೊಂಡು ಬಂದು ಈ ರೀತಿಯದನ್ನು ಮಾಡುವುದಂಥದ್ದು ನಿಮ್ಮ ಕನಸು ಅಂತ ಹೇಳುವಂತ ಎಚ್ಚರಿಕೆ ಕೆಲಸವನ್ನು ಮಾಡುವಂತ ದಿನಗಳಲ್ಲಿ ನಾವು ಕಾಯ್ತಾ ಇದ್ದೀವಿ. ನೀವೇನಾದ್ರೂ ಅದನ್ನೇ ಕಾಯಬೇಕು ಅಂತಿದ್ರೆ ಇಲಾಖೆಗಳು ಎಚ್ಚರಿಕೆಯಿಂದ ಗಮನಿಸಬೇಕು. ನಮಗೆ 24 ಗಂಟೆ ಧರ್ಮದ ಬಗ್ಗೆ, ರಾಷ್ಟ್ರದ ಬಗ್ಗೆನೇ ಯೋಚನೆ. ನಿಮಗೆ 8 ಗಂಟೆ 10 ಗಂಟೆ ಡ್ಯೂಟಿ ಇರಬಹುದು, ನೆನಪಿಟ್ಕೊಳ್ಳಿ. ಉಲ್ಟಾ ನಾವು ಆ 24 ಗಂಟೆಗಳಲ್ಲಿ ರಸ್ತೆಗೆ ಬಂದು ಇಳಿದ್ರೆ, ಆ ರಸ್ತೆಗಳಲ್ಲೇ ಹೋರಾಟ ಮಾಡ್ತೀವಿ ಅಂತ ನಮ್ಮ ಸಂಘಟನೆ ನಿಶ್ಚಯ ಮಾಡಿದ್ರೆ ನೀವು ದಿನದ 24 ಗಂಟೆ ಡ್ಯೂಟಿ ಮಾಡಬೇಕಾದಿತ್ತು. ಇಲಾಖೆ ಅಧಿಕಾರಿಗಳು, ಪೊಲೀಸರೇ ಎಚ್ಚರಿಕೆಯಿಂದ ಗಮನಿಸಿ. ಅದಕ್ಕೆ ಅವಕಾಶ ಬೇಡ. ನೀವು ನೆಮ್ಮದಿಯಿಂದ ನಿದ್ದೆ ಮಾಡಿ, ಎಲ್ಲರೂ ನೆಮ್ಮದಿಯಿಂದ ನಿದ್ದೆ ಮಾಡಬೇಕು ಅಂತಿದ್ರೆ ಯಾರು ಇವತ್ತು ಸಮಾಜ ಏನನ್ನ ಬಯಸುತ್ತೆ, ಅಪರಾಧವನ್ನು ತಡೆಯುವಂಥದ್ದು ನಿಮ್ಮದು ಹಕ್ಕು, ನಮ್ಮದು ಹಕ್ಕು. ಇವತ್ತು ಮೋರಲ್ ಪಾಲಿಸಿಂಗಿನ ಹೆಸರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕರ ಮೇಲೆ ಕೇಸುಗಳು ದಾಖಲು ಮಾಡಿದೆ. ನಮ್ದೇನೂ ಅಡ್ಡಿ ಇಲ್ಲ. ನೀವು ಅದೇ ಮೋರಲ್ ಪೊಲೀಸಿಂಗಿನ ಬದಲು ಆ ಅಪರಾಧವನ್ನು ತಡೆಯುವಂಥ ಕೆಲಸ ಏನಾದರೂ ಮಾಡ್ತಿದ್ರೆ ಆ ಮೋರಲ್ ಪೊಲೀಸಿಂಗೇ ಆಗ್ತಿರಲಿಲ್ಲ. ಉಲ್ಟಾ ಈ ಕೆಲಸವನ್ನು ನೀವು ಮಾಡಲಿಲ್ಲ, ಅದಕ್ಕೋಸ್ಕರ ಒಂದಷ್ಟು ಘಟನೆಗಳು ನಡೀತು. ಆದರೆ ಇವತ್ತು ಎಚ್ಚರಿಕೆಯಿಂದ ಗಮನಿಸಿ, ಮುಂದಿನ ದಿನಗಳಲ್ಲಿ ಆ ಸರ್ಕಾರದ ಆ ಒತ್ತಡಕ್ಕೋಸ್ಕರ, ಯಾರ್ದೋ ಮೇಲಿನವರ ಒತ್ತಡ ಇದೆ ಅಂತ ಹೇಳುವ ಕಾರಣಕ್ಕೋಸ್ಕರ ಇಲಾಖೆಗಳು ಈ ರೀತಿಯ ಕೆಲಸವನ್ನು ಮಾಡಬಾರದು ಅಂತ ಕಳಕಳಿಯಿಂದ ಎಲ್ಲ ಹಿಂದೂ ಸಮಾಜದ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅದನ್ನು ಮಾಡ್ತೀರಿ, ಅದನ್ನೇ ಮುಂದುವರಿಸ್ತೀರಿ ಅಂತಿದ್ರೆ ಹಿಂದೂ ಸಮಾಜನು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಹೋರಾಟ ಮಾಡಬೇಕು ಅಂತ ನಿಶ್ಚಯ ಮಾಡಬೇಕಾದಿತ್ತು ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದಾರೆ. ಜೈ ಶ್ರೀರಾಮ್. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.